ರಾಮ್, ಶ್ಯಾಮ್ ಮತ್ತು ರೋಹಿತ್ ಈಗಿನ ಸರಾಸರಿ ವಯಸ್ಸು 22 ವರ್ಷಗಳು. 3 ವರ್ಷಗಳ ಹಿಂದೆ ಶ್ಯಾಮ್ ಮತ್ತು ರೋಹಿತ್ ಸರಾಸರಿ ವಯಸ್ಸು 18 ವರ್ಷಗಳಾದರೆ 9 ವರ್ಷಗಳ ನಂತರ ರಾಮನ ವಯಸ್ಸು ಎಷ್ಟಿರುತ್ತದೆ? ರಾಮ್, ಶ್ಯಾಮ್ ಮತ್ತು ರೋಹಿತನ ಈಗಿನ ಸರಾಸರಿ ವಯಸ್ಸು 22 ವರ್ಷಗಳು. ಅಲ್ಲಿಗೆ ಅವರ ವಯಸ್ಸಿನ ಮೊತ್ತ 22 × 3 66 ವರ್ಷಗಳಿರುತ್ತೆ. 3 ವರ್ಷಗಳ ಹಿಂದೆ ಶ್ಯಾಮ್ ಮತ್ತು ರೋಹಿತನ ಸರಾಸರಿ ವಯಸ್ಸು 18 ವರ್ಷಗಳಿತ್ತು. ಹಾಗಾದರೆ ಅವರ ಈಗಿನ ಸರಾಸರಿ ವಯಸ್ಸು 18 + 3 21 ವರ್ಷಗಳಿರುತ್ತೆ. ಅವರಿಬ್ಬರ ವಯಸ್ಸಿನ ಮೊತ್ತ 21 × 2 42 ವರ್ಷಗಳಿರುತ್ತೆ. ಈ 66ರಲ್ಲೇನಿದೆ, ರಾಮ್, ಶ್ಯಾಮ್ ಮತ್ತು ರೋಹಿತನ ವಯಸ್ಸಿನ ಮೊತ್ತ ಇದೆ ಮತ್ತು ಈ 42ರಲ್ಲಿ ಕೇವಲ ಶ್ಯಾಮ್ ಮತ್ತು ರೋಹಿತನ ವಯಸ್ಸಿನ ಮೊತ್ತ ಇದೆ. ಈ 66ರಿಂದ 42ನ್ನ ಮೈನಸ್ ಮಾಡಿದ್ರೆ ನಮಗೆ ರಾಮನ ಈಗಿನ ವಯಸ್ಸು ಸಿಗುತ್ತೆ. ಅದು 24 ವರ್ಷ. ಪ್ರಶ್ನೆ ಇರೋದು ರಾಮನ ವಯಸ್ಸು 9 ವರ್ಷಗಳ ನಂತರ ಎಷ್ಟಿರುತ್ತೆ ಅಂತ. ಅದು 24 + 9 33 ವರ್ಷಗಳಿರುತ್ತೆ. ಆಪ್ಷನ್ ಡಿ ಸರಿಯಾದಂತ ಉತ್ತರ.